ಮೂಡುಬಿದ್ರೆಯ ಅಲಂಕಾರ್ನ ಹೋಲಿ ರೋಸರಿ ಚರ್ಚ್ನಲ್ಲಿ ಕ್ರಿಸ್ಮಸ್ ಸೌಹಾರ್ದ ಕೂಟ 2017 ಕಾರ್ಯಕ್ರಮ ಜರುಗಿತು. ಅಲಂಕಾರ್ನ ಹೋಲಿ ರೋಸರಿ ಚರ್ಚ್ನಲ್ಲಿ ನಡೆದ ಕ್ರಿಸ್ಮಸ್ ಸೌಹಾರ್ದ ಕೂಟದಲ್ಲಿ ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಮುಖ್ಯ ಪ್ರವರ್ತಕ ಲಾಲ್ ಗೋಯಲ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನ ಸಾರಿದ್ರು. The birth of Lord Jesus, who always taught that there is no difference between sick or healthy, poor or rich. The service which was given by the Christianity in India is remarkable, whether it is an educational field, medical field or any other field. ಈ ಸಂದರ್ಭ ಶಾಸಕ ಅಭಯಚಂದ್ರ ಜೈನ್, ರೆವರೆಂಡ್ ಫಾದರ್ ಸುನಿಲ್ ವೇಗಸ್, ಅಬ್ಬಾಸ್ ಲಯನ್ ಪಿಂಟೋ, ಕೌನ್ಸಿಲರ್ ಪಿಕೆ ಥೋಮಸ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.